ಧಾರ್ಮಿಕ ಸೌಹಾರ್ದತೆಯನ್ನು ಪುನರ್ಸ್ಥಾಪಿಸಲು ಹಾಗೂ ಸಹೋದರತ್ವದಿಂದ ಬಾಳಬೇಕೆಂಬುದನ್ನು ಸಾರಿಕೊಂಡು ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯ ಎಸ್ಪಿಸಿ ವಿದ್ಯಾರ್ಥಿಗಳು ಹಾಗೂ ಮಂಜೇಶ್ವರ ಪೊಲೀಸರ ಸಹಭಾಗಿತ್ವದಲ್ಲಿ ಧಾರ್ಮಿಕ ಸೌಹಾರ್ದತೆಯ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ರ್ಯಾಲಿಗೆ ಶಾಲಾ ಮುಖ್ಯೋಪಾಧ್ಯಾಯರು ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಯೋಗೀಶ್ ಕೆ ವಹಿಸಿದ್ರು. ಪೊಲೀಸ್ ಅಧಿಕಾರಿ ರತೀಶನ್, ಎಸ್ಸಿಪಿಒ ಅನಿತಾ ಟಿಆರ್, ಸಿಪಿಒ ಉಮೇಶ್ ಮಧೂರು, ಪ್ರಮೀಳಾ ಕುಮಾರಿ, ಸುಚೇತಾ ಮೊದಲಾದವರು ಮುಂದಾಳತ್ವವನ್ನು ನೀಡಿದ್ರು. ಕುಂಜತ್ತೂರು ಶಾಲೆಯಿಂದ ಹೊರಟ ರ್ಯಾಲಿ ತುಮಿನಾಡು ದಾರಿಯಾಗಿ ಸಾಗಿ ಕುಂಜತ್ತೂರು ಜಂಕ್ಷನ್ನಲ್ಲಿ ಸಮಾಪ್ತಿಗೊಂಡಿತು. ರ್ಯಾಲಿಯಲ್ಲಿ ಸುಮಾರು 80ರಷ್ಟು ವಿದ್ಯಾರ್ಥಿಗಳು ಪಾಲ್ಗೊಂಡರು.